ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತಿನ ಒಂದು ತುಂಬನೇ ಸ್ಪೆಷಲ್ ವಿಡಿಯೋದಲ್ಲಿ ನಾವು ಉದ್ದಿನ ದೋಸೆ ಅಥವಾ ಮೆದುವಾಗಿರೋ ಕ್ರಿಸ್ಪಿ ಆಗಿರೋ ಉದ್ದಿನ ದೋಸೆ, ಮಸಾಲೆ ದೋಸೆ ಮತ್ತು ಮಲ್ಲಿಗೆ ಅಂತ ಇಡ್ಲಿ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ 8ರಿಂದ 10 ಗಂಟೆ ನಾವು ಅಕ್ಕಿನ ಹಿಟ್ಟನ್ನು ರುಬ್ಬಿ ಇಟ್ರು ಅದು ಉಬ್ಬಿ ಬರಲ್ಲ, ಮತ್ತು ದೋಸೆ ಕರೆಕ್ಟಾಗಿ ಬರಲ್ಲ, ಇಡ್ಲಿ ಕರೆಕ್ಟಾಗಿ ಬರಲ್ಲ. ಬಟ್ ನಾನು ಇವತ್ತು ಹೇಳುವ ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಇಡ್ಲಿ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದು ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ 10 ಗಂಟೆ ಇಟ್ಟರೂ ಹಿಟ್ಟು ಉಬ್ಬಿ ಬಂದಿಲ್ಲದಿದ್ದರೆ ಅದನ್ನ ಒಂದೇ ಒಂದು ಗಂಟೆಯಲ್ಲಿ ಉಬ್ಬಿ ಬರೋ ಥರ ಹೇಗೆ ಮಾಡ್ಬೋದು ಅನ್ನೋದನ್ನು ಒಂದು ಸೀಕ್ರೆಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಕಡೆಯ ತನಕ ನೋಡಿ, ಮಿಸ್ ಮಾಡಬೇಡಿ. ಈ ಸೀಕ್ರೆಟ್ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿರುವಂತಹ ದೋಸೆ ಇಡ್ಲಿನ ಮಾಡಿ ತಿನ್ಬೋದು. ನನ್ನ ವಿಡಿಯೋನ ಫುಲ್ ನೋಡಿ, ಈ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿ. ಸೂಪರ್ ಆಗಿರುವಂತಹ ಹತ್ತಿಯಷ್ಟು ಸಾಫ್ಟ್ ಆಗಿರುವಂತಹ ದೋಸೆ ಮಾಡಲಿಕ್ಕೆ ಅಥವಾ ಮಲ್ಲಿಗೆ ಅಂತ ಇಡ್ಲಿ ಮಾಡಲಿಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡೋದೇ ತುಂಬಾ ಮೊದಲ ಪಾಯಿಂಟು, ತುಂಬಾ ಇಂಪಾರ್ಟೆಂಟ್. ಬಟ್ ತುಂಬ ಸರಿ ಏನಾಗುತ್ತೆ, ನಾವು 8ರಿಂದ 10 ಗಂಟೆ ಅಕ್ಕಿಯನ್ನು ಅಥವಾ ನೆನೆ ಹಾಕಿದ ಅಕ್ಕಿಯನ್ನು ರುಬ್ಬಿ ಇಟ್ಟರು ನಮಗೆ ದೋಸೆ ಅಥವಾ ಇಡ್ಲಿ ಕರೆಕ್ಟಾಗಿ ಬರಲ್ಲ, ಉಬ್ಬಿ ಬರಲ್ಲ. ಬಟ್ ಇವತ್ತು ನಾನು ಹೇಳುವ ಮೆಥಡನ್ನು ನೀವು ಫಾಲೋ ಮಾಡಿದರೆ ಪರ್ಫೆಕ್ಟ್ ಆಗಿರುವಂತಹ ದೋಸೆನ ಮಾಡ್ಬೋದು, ಸೂಪರ್ ಆಗಿರುವಂತಹ ಇಡ್ಲಿಯನ್ನು ಮಾಡ್ಬೋದು. ಒಂದು ಸಿಂಪಲ್ ಆಗಿರುವಂತಹ ಮೆಥಡನ್ನು, ಕೆಲವು ಸೀಕ್ರೆಟ್ ಟಿಪ್ಸನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದೇ ಥರ ಗರಿಯಾದ ಬಿಸಿಯಾದ ದೋಸೆ ಮಾಡಿ ತಿನ್ನಬೇಕಾದ್ರೆ ನನ್ನ ವಿಡಿಯೋನ ನೀವು ಕಡೆ ತನಕ ನೋಡಲೇಬೇಕು. ಮೊದಲಿಗೆ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಯಾವ ಹದಕ್ಕೆ ತಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ನಾನಿವತ್ತು 2 ಲೋಟ ಅಕ್ಕಿ ತಗೊತಾ ಇದ್ದೀನಿ. 2 ಲೋಟ ದೋಸೆ ಅಕ್ಕಿಗೆ ಕರೆಕ್ಟಾಗಿ 1 ಗ್ಲಾಸಷ್ಟು ನಾನು ಉದ್ದು ಹಾಕೊತಾ ಇದ್ದೀನಿ. ಕೆಲವರು ತುಂಬಾ ಕಮ್ಮಿ ಹಾಕ್ತಾರೆ, ಬಟ್ ಅಷ್ಟು ಕಮ್ಮಿ ಹಾಕಿದರೆ ದೋಸೆ ಕರೆಕ್ಟಾಗಿ ಬರಲ್ಲ. ಬಟ್ ಸಾಫ್ಟ್ ಆಗಿರೋ ದೋಸೆ ಬೇಕು ಅಂತಂದರೆ 2 ಗ್ಲಾಸಷ್ಟು ನೀವು ಅಕ್ಕಿ ಹಾಕಿದರೆ 1 ಗ್ಲಾಸಷ್ಟು ಉದ್ದನ್ನು ಹಾಕಲೇಬೇಕು. ಅಕ್ಕಿ ಮತ್ತು ಉದ್ದನ್ನು ನಾವು ನೆನೆ ಹಾಕೋಕ್ಕಿಂತ ಮುಂಚೆನೇ ತುಂಬಾ ಚೆನ್ನಾಗಿ ತೊಳ್ಕೊಂಡು ಅದಾದ ನಂತರ ನೀರಲ್ಲಿ ನೆನೆ ಹಾಕಬೇಕು. ಇಲ್ಲದಿದ್ದರೆ ಅದರಲ್ಲಿರೋ ಕೆಮಿಕಲ್ ಅದೆಲ್ಲ ಅಕ್ಕಿ ಮತ್ತು ಉದ್ದಿಗೆ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ತೊಳೆದ ನಂತರ ಇದನ್ನ ಮುಚ್ಚಿಟ್ಟು ಮಿನಿಮಮ್ ಅಂತಂದರೆ 6 ಗಂಟೆ ನಾವು ನೆನೆ ಹಾಕಬೇಕು. ಅಕ್ಕಿ ಮತ್ತು ಉದ್ದನ್ನು 6 ಗಂಟೆ ನಾವು ನೆನೆಯಲಿಕ್ಕೆ ಬಿಡಬೇಕು. ನಾವು ಬೆಳಿಗ್ಗೆಗೆ ದೋಸೆ ಅಥವಾ ಇಡ್ಲಿ ಮಾಡಬೇಕಾದ್ರೆ ಹಿಂದಿನ ದಿನ ಡೇ ಟೈಮಲ್ಲಿ ರೈಸ್ ಮತ್ತು ಉದ್ದಿನಬೇಳೆನ ನೆನೆ ಹಾಕಬೇಕು. ಅದಾದ ನಂತರ ನೈಟ್ ನಾವು ಅದನ್ನ ರುಬ್ಬಿಬಿಟ್ಟು ಉಬ್ಬು ಬರಲಿಕ್ಕೆ ಬಿಡ್ಬೋದು. ಇವಾಗ ನೋಡಿ 6 ಗಂಟೆ ಆಗಿದೆ, ಅಕ್ಕಿ ಮತ್ತು ಉದ್ದಿನಬೇಳೆ ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ನಾವಿದನ್ನ ರುಬ್ಕೊಳ್ಳೋಣ. ದೋಸೆ ಮತ್ತು ಇಡ್ಲಿ ಸ್ವಲ್ಪ ಸಾಫ್ಟ್ ಬರಬೇಕು, ಅಕ್ಕಿ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬರಬೇಕು ಅಂತಂದರೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕುಚ್ಚಲಕ್ಕಿ ಅನ್ನನ ಯೂಸ್ ಮಾಡ್ತೀನಿ. ಇದರ ಬದಲಾಗಿ ನೀವು ಒಂದು ಸ್ವಲ್ಪ ಅವಲಕ್ಕಿನ ನೆನೆಸಿಬಿಟ್ಟು ಹಾಕೋಬೋದು. ಇವಾಗ ಮೊದಲಿಗೆ ನಾವು ಉದ್ದಿನಬೇಳೆನ ರುಬ್ಕೊಳ್ಳೋಣ. 1 ಲೋಟ ಉದ್ದಿನಬೇಳೆಗೆ ಅರ್ಧ ಲೋಟದಷ್ಟು ಮಾತ್ರ ನೀರನ್ನು ಹಾಕೋಬೇಕು, ಅದಕ್ಕಿಂತ ಜಾಸ್ತಿ ಹಾಕೋಬಾರ್ದು. ನೆನ್ಪಿಟ್ಕೊಳ್ಳಿ, 1 ಲೋಟ ಉದ್ದಿನಬೇಳೆಗೆ ಅರ್ಧ ಲೋಟದಷ್ಟು ನೀರು. ಈ ಥರ ತುಂಬಾ ನೈಸಾಗಿ ಸಾಫ್ಟಾಗಿ ಉದ್ದಿನಬೇಳೆನ ಫಸ್ಟು ರುಬ್ಕೊಳ್ಳಿ. ಉದ್ದಿನಬೇಳೆ ಪೇಸ್ಟನ್ನು ಇವಾಗೊಂದು ನಾವು ಅಕ್ಕಿ ಹಿಟ್ಟನ್ನು ಯಾವುದರಲ್ಲಿ ಕಲಸಿರ್ತೀವಿ ಆ ಪಾತ್ರೆಗೆ ನೀವು ಹಾಕೋಬೋದು. ಈಗ ನಾನು ರೈಸನ್ನು ರುಬ್ಕೊತಾ ಇದ್ದೀನಿ. ರೈಸನ್ನು ರುಬ್ಕೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ, 2 ಲೋಟ ರೈಸಿಗೆ 1 ಲೋಟ ನೀರು. ಕರೆಕ್ಟಾಗಿ 2 ಲೋಟ ರೈಸಿಗೆ 1 ಲೋಟ ಅಷ್ಟೇ ನೀರನ್ನು ಹಾಕೋಬೇಕು. ಮತ್ತು ಇವಾಗ ತೆಗೆದಿಟ್ಟಂತಹ ಕುಚ್ಚಲಕ್ಕಿ ಅನ್ನನ ಹಾಕೋಬೋದು, ಇಲ್ಲ ಸ್ವಲ್ಪ ಅವಲಕ್ಕಿನ ನೀರಲ್ಲಿ ನೆನೆಸಿಬಿಟ್ಟು ಹಾಕೋಬೋದು. ಯಾವುದಾದ್ರೂ ಒಂದನ್ನು ಹಾಕಿ ರೈಸನ್ನು ಚೆನ್ನಾಗಿ ರುಬ್ಕೊಳ್ಳಿ. ತುಂಬಾ ಅಂದರೆ ತುಂಬ ನೈಸ್ ಸಾಫ್ಟ್ ಆಗೋದು ಬೇಡ, ನೀರು ದೋಸೆ ಅಷ್ಟು ಬೇಡ, ಸ್ವಲ್ಪ ದೊರಗಾಗಿರ್ಬೋದು. ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಅಕ್ಕಿ ಹಿಟ್ಟು ರುಬ್ಬಿ ಆಗಿದೆ. ಇದನ್ನ ಇವಾಗ ನಾವು ಉದ್ದಿನಬೇಳೆ ಪೇಸ್ಟನ್ನು ಹಾಕ್ಕೊಂಡಿರುವಂತಹ ಪಾತ್ರೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಅದನ್ನ ಕಲಸ್ಕೋಬೇಕು, ಕದಡಬೇಕು. ಇನ್ನು ನಾವು ನೀರು ಹಾಕೋಬಾರ್ದು. ಇದಿಷ್ಟು ಎಷ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಷ್ಟು ಹದ ಸಾಕು. ಇದಕ್ಕಿಂತ ತೆಳ್ಳಗೆ ಮಾಡಿ ನಾವು ಅಕ್ಕಿ ಹಿಟ್ಟನ್ನು
ಉಬ್ಲಿಕ್ಕಿಟ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಉಬ್ಬಿ ಬರಲ್ಲ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರೀತಿಯ ದೋಸೆ ಅಥವಾ ಇಡ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಒಂದು ಸ್ವಲ್ಪ ನಾನು ಅಡುಗೆ ಸೋಡಾನ ಹಾಕಿಬಿಟ್ಟು ಇನ್ನು 8 ರಿಂದ 10 ಗಂಟೆ ತನಕ ನಾನು ಉಬ್ಲಿಕ್ಕೆ ಬಿಡ್ತೇನೆ. ಕರೆಕ್ಟಾಗಿ ಅದನ್ನ ಕದಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಟೈಟ್ ನೀವು ಲಿಡ್ಡನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಒಂದು ಚೂರು ಗಾಳಿ ಹೋಗಬಾರ್ದು ಒಳಗಡೆ, ಮತ್ತು ಆದಷ್ಟು ಬೆಚ್ಚಗಿನ ಪ್ಲೇಸಲ್ಲಿ ಇರಬೇಕು. 10 ಗಂಟೆ ಆಗಿದೆ ನೋಡಿದ್ರಲ್ಲ, ನಾವು ಇಡುವಾಗ ಅರ್ಧ ಪಾತ್ರೆ ಎಷ್ಟಿತ್ತು, ಇವಾಗ ಫುಲ್ಲು ಪಾತ್ರೆ ಆಗಿದೆ ನೋಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ. ನೀವು ಇವಾಗ ಉಪ್ಪನ್ನು ಸೇರಿಸ್ಕೋಬಹುದು. ಅದಾದ ನಂತರ ನಿಮಗೆ ಬೇಕಾದರೆ ಇದು ಅದು ಸ್ವಲ್ಪ ತಿಕ್ಕಾಯಿತು, ಇನ್ನೊಂದು ಸ್ವಲ್ಪ ನಾನು ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು ಇದನ್ನ ಕದರ್ತಾ ಇದ್ದೀನಿ. ಇದು ದೋಸೆ ಮಾಡುವಾಗ ನೀವು ಬೇಕಾದರೆ ಅಥವಾ ಇಡ್ಲಿ ಮಾಡುವಾಗ ಬೇಕಾದರೆ ನೀವು ನೀರು ಹಾಕ್ಕೊಂಡು ಕದರ್ಕೋಬಹುದು. ಬಟ್ ಅಕ್ಕಿ ಹಿಟ್ಟನ್ನು ನೀವು ಉಬ್ಲಿಕ್ಕೆ ಇಡುವಾಗ ಮಾತ್ರ ನೀರು ಹಾಕೋಬಾರ್ದು. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈಗ ದೋಸೆಗೂ ಇಡ್ಲಿಗೂ ಯಾವುದಕ್ಕೂ ಪರ್ಫೆಕ್ಟಾಗಿದೆ. ಇವಾಗ 10 ಗಂಟೆ ಆದರೂ ನಿಮಗೆ ಅಕ್ಕಿ ಹಿಟ್ಟು ಉಬ್ಬಿ ಬಂದಿಲ್ಲ ಅಂತಂದರೆ ಅದಕ್ಕೂ ಇನ್ನೊಂದು ಮೆಥಡ್ ಇದೆ. ಒಂದು ಅಗಲವಾಗಿರುವಂತಹ ತಟ್ಟೆ ಅಥವಾ ಬಟ್ಟಲನ್ನು ತಗೊಂಡು ಅದರಲ್ಲಿ ಬಿಸಿ ನೀರನ್ನು ಹಾಕಬೇಕು. ತುಂಬ ವಾರ್ಮಲ್ಲ, ತುಂಬ ಕುದೀತಾ ಇರೋ ನೀರಲ್ಲ, ಮೀಡಿಯಮ್ ಆಗಿ ಬಿಸಿ ನೀರನ್ನು ಹಾಕಿಬಿಟ್ಟು ನಾವು ಅಕ್ಕಿ ಇರುವಂತಹ ಪಾತ್ರೆನ ಅದರ ಮೇಲೆ 1 ಗಂಟೆಯಷ್ಟು ಟೈಮು ನಾವು ಇಟ್ಬಿಡಬೇಕು. 1 ರಿಂದ 2 ಗಂಟೆ ತನಕ ಮುಚ್ಚಿಬಿಟ್ಟು ಅದನ್ನ ಅದರ ಬಿಸಿನೀರಿನ ಮೇಲೆ ಇಟ್ಬಿಡಬೇಕು. ಮತ್ತು ಬಿಸಿನೀರನ್ನು ತಣ್ಣಗಾಗಲಿಕ್ಕೆ ಬಿಡಬಾರ್ದು. ಅವಾಗವಾಗ ನೀವು ಅದಕ್ಕೆ ಬಿಸಿನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು. ಈ ಥರ ಮಾಡೋದ್ರಿಂದ ಕೆಲವೊಂದು ಸರಿ ಜಸ್ಟ್ 1 ಗಂಟೆಯಲ್ಲಿ, ಕೆಲವೊಂದು ಸರಿ 1.5-2 ಗಂಟೆಯಲ್ಲಿ ಅಕ್ಕಿ ಹಿಟ್ಟು ಉಬ್ಬಿ ಬರುತ್ತೆ. 1 ಗಂಟೆಯಲ್ಲಿ ಬಂದಿಲ್ಲದಿದ್ದರೆ ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ಇಟ್ಟು ನೋಡಿ, ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ. ಚಳಿ ಟೈಮಲ್ಲಿ ನಮಗೆ ಯಾವಾಗಲೂ ತುಂಬ ಟೈಮ್ ಏನಾಗುತ್ತೆ, ಅಕ್ಕಿ ಹಿಟ್ಟು ಕರೆಕ್ಟಾಗಿ ಉಬ್ಬಿ ಬರಲ್ಲ ಮತ್ತು ದೋಸೆ ಪರ್ಫೆಕ್ಟಾಗಿ ಆಗಲ್ಲ. ಆವಾಗ ನಾವು ಈ ಪ್ರೊಸೀಜರ್, ಈ ಮೆಥಡನ್ನು ಫಾಲೋ ಮಾಡಿದರೆ ಪರ್ಫೆಕ್ಟ್ ಆಗಿರುವಂತಹ, ತುಂಬನೇ ಗರಿ ಆಗಿರುವಂತಹ, ತುಂಬನೇ ಸಾಫ್ಟ್ ಮಲ್ಲಿಗೆ ಅಂತಿರುವ ಇಡ್ಲಿನ ಮಾಡ್ಬೋದು. ನಿಮ್ಗೆ ಯಾವಾಗಲೂ ಆ ಥರ ಪ್ರಾಬ್ಲಮ್ ಬಂದಾಗ ನೀವು ಈ ಸಿಂಪಲ್ ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ. ಇದಾಗಿತ್ತು ನನ್ನ ಇವತ್ತಿನ ಸೂಪರ್ ಸ್ಪೆಷಲ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ತುಂಬಾ ಸ್ಪೆಷಲ್ ಆಗಿರುವ ಕಂಟೆಂಟ್ ಜೊತೆ ನಾನು ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.